2 ವರ್ಷಗಳ ಹಿಂದೆ ಸುರಿದ ಭಾರಿ ಮಳೆಯಿಂದಾಗಿ ಮಂಗಳೂರು ಹೊರವಲಯದ ಪಚ್ಚನಾಡಿಯ ತ್ಯಾಜ್ಯದ ರಾಶಿ ಮಂದಾರ ಪ್ರದೇಶಕ್ಕೆ ಹರಿದು ಉಂಟಾದ ಮಾನವ ನಿರ್ಮಿತ ಭೀಕರ ತ್ಯಾಜ್ಯ ದುರಂತಕ್ಕೆ 2 ವರ್ಷ ಸಂದಿದೆ. 2019ರ ಆಗಸ್ಟ್ 6ರಂದು ನಡೆದ ಈ ದುರಂತ ಕಂಡು ಕೇವಲ ಮಂಗಳೂರಿನ ಜನತೆ ಮಾತ್ರವಲ್ಲ, ಇಡೀ ಜೀವ ಸಂಕುಲವೇ ಬೆಚ್ಚಿ ಬಿದ್ದಿತ್ತು. ಯಾರೋ ಮಾಡಿದ ತಪ್ಪಿಗೆ ಇಡೀ ಪ್ರಕೃತಿಯೇ ನಾಶ ಉಂಟಾಗಿತ್ತು. ಮನೆ ಮಠವನ್ನ ಕಳೆದುಕೊಂಡ 25 ಕುಟುಂಬಗಳು ಇಂದಿಗೂ ಅನಾಥವಾಗಿ ಕರ್ನಾಟಕ ಗೃಹ ಮಂಡಳಿಯ ಬಾಡಿಗೆ ಮನೆಯಲ್ಲಿ ದಿನ ದುಡುತ್ತಿವೆ. ಆದರೆ ಇಲ್ಲಿನ ಜನತೆಗೆ ನ್ಯಾಯ ದೊರಕಿಸಿಕೊಡುವುದಾಗಿ ಹೇಳಿದ್ದ ಎಲ್ಲ ಅಧಿಕಾರಿಗಳು ವರ್ಗಾವಣೆಯಾಗಿ ಹೋಗಿದ್ದಾರೆ. ಜಿಲ್ಲಾಧಿಕಾರಿಗಳು ಬದಲಾಗಿದ್ದಾರೆ. ಅಷ್ಟೇ ಏಕೆ, ಸರ್ಕಾರವು ಕೂಡ ಬದಲಾಗಿದೆ. ಇವರಿಗೆ ನ್ಯಾಯ ಮರೀಚಿಕೆಯಾಗಿದೆ. ಸಂತ್ರಸ್ತರಿಗೆ ಸಿಕ್ಕಿದ್ದು ಮಧ್ಯಂತರ ಪರಿಹಾರ 14 ಕೋಟಿ ರೂಪಾಯಿ ಮಾತ್ರ. ಸುಮಾರು 10 ಲಕ್ಷ ಟನ್ ತ್ಯಾಜ್ಯ ಮಂದಾರದ 17 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಆಹುತಿ ಪಡೆದಿತ್ತು. 25 ಕುಟುಂಬಗಳು ಅಕ್ಷರಶಃ ಬೀದಿ ಪಾಲಾಗಿದ್ದವು. ಸಾಕು ಪ್ರಾಣಿಗಳು ಕೂಡ ತಬ್ಬಲಿಯಾಗಿದ್ದವು. ಕೆರೆ, ಕೊಳ, ಬಾವಿ ಕಲುಷಿತಗೊಂಡಿತ್ತು. ನಂತರ ಪ್ರಥಮ ಹಂತದಲ್ಲಿ ಕೃಷಿ ಪರಿಹಾರ 8 ಕೋಟಿ ರೂಪಾಯಿಯನ್ನ ಸರ್ಕಾರ ಮಂಜೂರು ಮಾಡಿತ್ತು. ಇದರಲ್ಲಿ 4 ಕೋಟಿ ರೂಪಾಯಿಯನ್ನ ತಡೆಗೋಡೆ ನಿರ್ಮಿಸಲು ಉಪಯೋಗಿಸಲಾಗಿತ್ತು. ನಂತರ ರಾಜ್ಯ ಹೈಕೋರ್ಟ್ ಆದೇಶದಂತೆ 14 ಕೋಟಿ ರೂಪಾಯಿ ಮಧ್ಯಂತರ ಪರಿಹಾರವನ್ನ ಸರ್ಕಾರ ನೀಡಿದೆ. ಅದು ಬಿಟ್ಟರೆ ಸಂತ್ರಸ್ತರಿಗೆ ಯಾವುದೇ ಪರಿಹಾರದ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಲ್ಲ. ಹೈಕೋರ್ಟ್ ಆದೇಶದಂತೆ ಭೂಸ್ವಾಧೀನ ಪ್ರಕ್ರಿಯೆಯ ಕರಡು ಅಧಿಸೂಚನೆಯನ್ನ ಜಿಲ್ಲಾಧಿಕಾರಿ 2021ರ ಜುಲೈ 17ರಂದು ಹೊರಡಿಸಿದ್ದರು. 64 ಮಂದಿ ಸಂತ್ರಸ್ತರಿಗೆ ಸೇರಿದ 17.25 ಎಕರೆ ಜಾಗಕ್ಕೆ ಇನ್ನೂ ಕೂಡ ದರವನ್ನು ನಿಗದಿಪಡಿಸಬೇಕಾಗಿದೆ.